ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಕಾಂಗ್ರೆಸ್ ಪಕ್ಷವನ್ನು ಸ್ವಾತಂತ್ರ್ಯ ನಂತರ ನೆಹರು ಕುಟುಂಬ ಗಾಂಧೀಜಿಯವರ ಹೆಸರಿನಲ್ಲಿ ರಾಜಕೀಯ ಪಕ್ಷವಾಗಿ ಮಾಡಿಕೊಂಡಿದ್ದು ವಿಪರ್ಯಾಸ ಎಂದು ಬಿಜೆಪಿ ಚುನಾವಣಾ ಉಸ್ತುವಾರಿ ಸಂಜಯ್ ಭಾಟಿಯಾ ಹೇಳಿದರು. ಬುಧವಾರ ಗುಬ್ಬಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ದಲಿತ ಮುಖಂಡರು ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರವೇ ಗಾಂಧೀಜಿ ಕಂಡಿದ್ದ ದೇಶದ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತಿದೆ. ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತಾ ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಡಿಎಸ್ಎಸ್ ಮುಖಂಡ ನಿಟ್ಟೂರು ಗಂಗಾರಾಮ್ ಮಾತನಾಡಿ, ಬಿಜೆಪಿ ಪಕ್ಷವು ದಲಿತರನ್ನು ಗುರುತಿಸಿ ಉನ್ನತ ಸ್ಥಾನಮಾನಗಳನ್ನು ನೀಡಿದೆ. ತಾಲೂಕಿನಲ್ಲಿ ಪರಿಶಿಷ್ಟರು ಪಕ್ಷದ ಪರವಾಗಿ ಇದ್ದು ಬಿಜೆಪಿ ಅಭ್ಯರ್ಥಿ SD ದಿಲೀಪ್ ಕುಮಾರ್ ರವರನ್ನು ಗೆಲ್ಲಿಸಿಕೊಳ್ಳುತ್ತೇವೆ. ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ಅವರು ದಲಿತ ಹೋರಾಟಗಾರರ ಹಾದಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ ಅವರಿಗೆ ಅನುಕೂಲವಾಗುವ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಕರೆ ನೀಡುತ್ತಿರುವುದು ವಿಪರ್ಯಾಸ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಲೋಕೇಶ್, ಮಂಜುನಾಥ್, ಮನು, ಬಸವರಾಜ ಚಂದ್ರ, ರಘು, ಸುರೇಶ್, ಲಕ್ಷ್ಮೀಪತಿ, ರಾಜೇಶ್, ವಿಜಯಕುಮಾರ್, ಮಲ್ಲೇಶ್, ಶಂಕರಣ್ಣ, ರಘು, ದೇವರಾಜು, ಶ್ರೀಧರ್ ಸೇರಿದಂತೆ ಅನೇಕ ದಲಿತ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. 47 में हमारा देश आजाद हुआ। देश को आजाद कराने में गांधी जी का योगदान रहा। उसके साथ ही अनेक स्वतंत्रता सेनानियों का योगदान रहा। देश आजाद होने के बाद देश को चलाने में पूरे देश की आवाम ने ताकत लगाकर देश को ताकतवर बने, ऐसा काम सबके जिम्मे जिसके जो था वो उन्होंने किया। लेकिन कांग्रेस पार्टी की जो सोच है, देश को आजाद कराने में सिर्फ और सिर्फ कांग्रेस का योगदान था और देश को आजाद कराने के बाद सिर्फ और सिर्फ कांग्रेस पार्टी का ही योगदान था देश को आगे बढ़ाने में। ये उनकी बड़ी छोटी सोच, एक ही परिवार में जो गांधी परिवार के इर्द गिर्द रही, ये सोच उनकी बड़ी छोटी रही। देश को स्वतंत्र कराने में शहीद आजम भगत सिंह, सुभाष चंद्र बोस, चंद्रशेखर आजाद, राम प्रसाद बिस्मिल, ऐसे सैकड़ों हजारों जिनका नाम था और जिनका नाम नहीं था, ऐसे लोगों ने देश को आजाद कराया। लेकिन क्रेडिट केवल और नेहरू गांधी परिवार को ಈ ಸಮಾಜದಲ್ಲಿರ್ತಕ್ಕಂಥರೆ ಈ ಜಿಲ್ಲೆಯ ನಾಯಕ ತಿಮ್ಮಣ್ಣನಿಗೆ ಉತ್ತರ ಕೊಡ ಅಂತ ನಂದೇನಿಲ್ಲ. ತಿಮ್ಮಣ್ಣ ನಮ್ಮ ನಾಯಕ ಅಲ್ಲ ಅಂತ ವಜಾ ಮಾಡ್ತಾ ಇದ್ದೀನಿ. ಇವತ್ತೇ ಒಂದು ಪ್ರತಿಭಟನೆ ಮಾಡಿದಿಲ್ಲ ಮನುಷ್ಯ. ಇವತ್ತು ರಾಜಕೀಯ ಬಂದಾಗ 5 ವರ್ಷದಿಂದ ಎಲ್ಲಿದ್ದೆ ತಿಮ್ಮಣ್ಣ ನೀನು? ಇವತ್ತು ಪಕ್ಷ ಬಂದಿದೆ, ಚುನಾವಣೆ ಬಂದಿದೆ ಅಂತ ನಾನೇನು ಏಕಪಕ್ಷ ನಿರ್ಧಾರ ತಿಂದು ಇಲ್ಲಿ ಎಲ್ಲರನ್ನು ಅಮಾನತುಗೊಳಿಸಿದ್ದೀನಿ ನಾನು ಅಂತ ಹೇಳ್ಬೇಕಾದ್ರೆ ನಿನಗೇನಿದೆ? ಈ ರಾಜ್ಯದಲ್ಲಿ ಏನಿದೆ ನಿನಗೆ? ನಿನ್ನ ಬುದ್ಧಿ ಭ್ರಮಣೆ ಆಗಿದೆ. ಆದ್ರೆ ನಿನಗೆ ಬುದ್ಧಿ ಭ್ರಮಣೆ ಆಗಿರೋದ್ರಿಂದ ಈ ತಾಲೂಕಿನ 25ರಿಂದ 30 ಸಾವಿರ ಜನ ದಲಿತರಿದ್ದಾರೆ. ಈ ದಲಿತರೇ ಸಾಕು. ಆದ್ರಿಂದ ತಿಮ್ಮಣ್ಣವರು ನಮ್ಮ ನಾಯಕರಲ್ಲ. ನಾವು ಇಲ್ಲಿರ್ತಕ್ಕಂಥ ಈ ಸಮಾಜದ